ಎಷ್ಟೊಂದು ಜನ ಕನ್ನಡಿಗರು ಕೆನಡಾಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ, ಟೊರೊಂಟೋಗೆ ಇಮಿಗ್ರೇಟ್ ಆಗ್ತಾ ಇದ್ದೀರಾ. ನೀವು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ, ನಾವು ಬಟ್ ಇವಾಗ ನಮ್ಮ ಮನೆ ಯಾವ ಏರಿಯಾದಲ್ಲಿ ತೊಗೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ನೀವು ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಐ ಥಿಂಕ್ ಈ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕಿಂತ ನೀವು ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಮ್ಮ ಕನ್ನಡದವರೇ ಆಗಿರುವಂಥ ಡಿಸೋಜಾ ಅವರು ಇಲ್ಲಿ ರಿಯಾಲ್ಟರ್ ಆಗಿದ್ದಾರೆ. ಸೊ ನಿಮಗೆ ಈ ಥರದ ಏನೇ ಒಂದು ಕ್ವೆರೀಸ್ ಇದ್ರೂ, ಮನೆ ರೆಂಟ್ ಮಾಡೋಕ್ಕಾಗಿರ್ಬೋದು ಅಥವಾ ಬೈ ಮಾಡೋಕ್ಕೆ ಏನೇ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಎಲ್ಲ ವಿಷಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಒಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಶಿ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. Hello everyone, good morning. Hello everyone. Hello everyone, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಆರಾಮಾಗಿರ್ತೀರಾ ಅಂತ ಭಾವಿಸ್ತೀವಿ. ಐ ನೋ ಕೊರೋನಾದು ಅಣ್ಣನೋ ತಮ್ಮನೋ ಬಂದಿದೆ, ಒಮಿಕ್ರಾನು. ಪರವಾಗಿಲ್ಲ, ಈ ಕೊರೋನಾ ಜೊತೆನೇ ಇಷ್ಟು ವರ್ಷ ಸಹಿಸ್ಕೊಂಡಿದ್ದೀವಂತೆ. ನಾವು ಅವ್ರನ್ನ ಏನು ಮಾಡೋದು, ಅವ್ರನ್ನೂ ಒಂದು ಸ್ವಲ್ಪ ಸಹಿಸ್ಕೊಂಡು ಆಮೇಲೆ ಕಳಿಸ್ಬಿಡೋಣ ಅಲ್ವಾ ರೇ ಅಂಶ? ಏನೇನು ಮಾಡಬೇಕು? ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ಹ್ಯಾಂಡ್ ಶೇಕ್ ಮಾಡಬೇಡಿ, ನಮಸ್ಕಾರ ಮಾಡಿ ಎಲ್ಲರಿಗೂ. ಹೌದು, ಜರ್ಮ್ಸ್ ಬರುತ್ತೆ ಎಲ್ಲ ಅಂದರೆ. ಸೊ ಇದನ್ನೆಲ್ಲ ನೀವು ಆಲ್ರೆಡಿ ಫಾಲೋ ಆಬ್ವಿಯಸ್ಲಿ ಮಾಡ್ತಾ ಇರ್ತೀರಾ. ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ. ಯಾಕೋ ಈ ಕೊರೋನಾ ಇನ್ನೂ ಒಂದು ಸ್ವಲ್ಪ ವರ್ಷ ನಮಗೆ ಕಾಟ ಕೊಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಈ ಮಾಸ್ಕ್, ಸ್ಯಾನಿಟೈಸೇಷನ್ ಇದೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಇವಾಗ ಬಂದ್ಬಿಟ್ಟಿದೆ. ಇದು ಒಂದು ಅಗತ್ಯವಾಗಿರೋ ವಸ್ತುಗಳು ಇವಾಗ. ಸೊ ಅದೆಲ್ಲ ಇದ್ದೇ ಇರುತ್ತೆ. ನಮ್ಮ ಒಂದು ವಿಡಿಯೋ ಹಾಕಿ ಒಂದು ಆಲ್ಮೋಸ್ಟ್ 10 ಡೇಸ್ಗಿಂತ ಜಾಸ್ತಿ ಆಯಿತು ನಾನು. ಬಿಕಾಸ್ ಇಲ್ಲಿ ನಮ್ಮ ಹುಡುಗಂಗೆ ಇವಾಗ ಒಂದು ರಜೆ, ಇವಾಗ ವಿಂಟರ್ ಬ್ರೇಕ್. ಇನ್ನು ಒಂದು January 3rd ಇಂದ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು. 18th ಇಂದ ಸಿಕ್ಕಿದೆ ಹಾಲಿಡೇಸ್ ಅವನಿಗೆ, ವಿಂಟರ್ ಬ್ರೇಕ್ ಹಾಲಿಡೇಸು. ಸೊ ಅದು ಶುರು ಆಗ್ತಿದ್ದಂಗೆ ಹಾಲಿಡೇಸು ಅವ್ರಿಗೂ ಒಂದು ಸ್ವಲ್ಪ ಕೆಮ್ಮು, ಕಫ, ಜ್ವರ ಅಂತೆಲ್ಲ ಒಂದು ಸ್ವಲ್ಪ ಕಾಫಿಂಗ್ ಎಲ್ಲ ಇತ್ತು, ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ನಮಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಅವರೊಂದು ಸ್ವಲ್ಪ ಹುಷಾರಾಗಿದ್ದಾರೆ, ಹಂಗಾಗಿ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಕೆಮ್ಮು ಅಂತ ಹೇಳ್ತಿದ್ದಂಗೆ ಅವ್ರು ನಿಮಗೆ ಪ್ರೂಫ್ ಕೊಟ್ಬಿಟ್ರು ಜೊತೆಗೇನೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆನಡಾ ತೋರಿಸ್ತಾ ಇಲ್ಲ, ಬಟ್ ನಾವು ಮತ್ತೆ ಇಂಡಿಯಾಗೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಎಸ್, ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ ಹೋಗೋಣ ಇಂಡಿಯಾಗೆ. ಎಸ್, ಹೋಗೋಣ. ಲಗೇಜ್ ಎಲ್ಲ ಪ್ಯಾಕ್ ಬೇಡ, ನಾವು ವಿಡಿಯೋದಲ್ಲಷ್ಟೇ ಹೋಗ್ತಾ ಇರೋದು. ಸೊ ಏನು ಅಂದರೆ, ನಾನು ಅಲ್ಲಿದ್ದಾಗನೇ ಕೆಲವೊಂದು ವಿಡಿಯೋ, ಅಂದರೆ ಒಂದು ಟೆಂಪಲ್ಗೆ ಹೋಗಿದ್ದೆಲ್ಲ ಕೆಲವೊಂದು ವಿಡಿಯೋ ಮಾಡಿದೆ. ಆದರೆ ಅದನ್ನು ನನಗೆ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿದ್ದಾಗ ಟೈಮೇ ಸಿಕ್ಕಿರಲಿಲ್ಲ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ಒಂದು ಬ್ಯೂಟಿಫುಲ್ ಟೆಂಪಲ್ದು ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಬನ್ನಿ. ನಾವಿವಾಗ ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಹೊರಟಿದ್ದೀವಿ. ಅದು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೀವು ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಓಕೆನಾ? ಹಾಂ ಅಲ್ಲ, ಓಕೆ 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 ಓಕೆ. ನಾವಿದ್ದೀವಿ ವಾರಂಗದಲ್ಲಿ. ನೀವು ಇದನ್ನು ನೋಡಿರ್ತೀರಾ. ಇನ್ನೊಂದು ಟೆಂಪಲ್ ಹೋಗ್ತೀನಿ ಅಲ್ಲಿ. ಆ್ಯಕ್ಚುಲಿ ಇಲ್ಲಿ ಮುಂಗಾರು ಮಳೆ 2 ಎಲ್ಲ ಶೂಟಿಂಗ್ ಇಲ್ಲೇ ಆಗಿರೋದು, ನಮ್ಮ ಯೋಗರಾಜ್ ಭಟ್ರದ್ದು. ಇದು ಒಂದು ಕಲ್ಲಿನ ಟೆಂಪಲ್, ನಮ್ಮ ಜೈನ್ ಟೆಂಪಲ್. ಇದು ಫುಲ್ ಕಲ್ಲಲ್ಲೇ ಮಾಡಿರೋದು. ಜಸ್ಟ್ ಲೈಕ್ ಮೂಡುಬಿದ್ರೆಯಲ್ಲಿ ಸಾವಿರಕಂಬದ ಬಸ್ತಿ ಇದೆಲ್ಲ, ಅದೇ ಥರ ಇದನ್ನು ಫುಲ್ ಕಲ್ಲಲ್ಲೇ ಮಾಡಿರೋ ಟೆಂಪಲ್ ಇದು ಅಲ್ಲ ರೇಂಜ್? ನಾನು, ಅಪ್ಪ, ಅಮ್ಮ ಎಲ್ಲ ಇವಾಗ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಇವಾಗ ವಾರಂಗದಲ್ಲಿ ಇದ್ದೀವಿ. ವಾರಂಗ ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿದೆ. ಕಾರ್ಕಳದಿಂದ ನೀವು ಹೆಬ್ರಿ, ಆಗುಂಬೆ ಕಡೆ ಹೋಗಬೇಕಾದ್ರೆ ನಿಮಗೆ ಈ ಜಾಗ ಸಿಗುತ್ತೆ. ಕಾರ್ಕಳದಿಂದ ಒಂದು 24 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದು ಸುಂದರವಾಗಿರುವಂಥ ಜೈನ್ ಟೆಂಪಲ್ ಇದೆ. ಇಲ್ಲಿ ಜೈನ್ ಟೆಂಪಲ್ಗೆ ನಾವು ಆ್ಯಕ್ಚುಲಿ ಕನ್ನಡದಲ್ಲಿ ನಾವು ಬಸದಿ ಅಂತ ಕರಿತೀವಿ. ಇಲ್ಲಿ ಒಂದು ಚತುರ್ಮುಖ ಬಸದಿ ಇದೆ. ಅಂದರೆ ಚತುರ್ಮುಖ ಅಂದರೆ 4 ದಿಕ್ಕಲ್ಲೂ ಈ ಒಂದು ಬಸದಿಗೆ ಬಾಗಿಲಿರುತ್ತೆ. ಅದನ್ನು ಚತುರ್ಮುಖ ಬಸದಿ ಅಂತ ಕರಿತೀವಿ.
ಸುತ್ತಲೂ ನೀರು, ಕೆರೆ ಮಧ್ಯದಲ್ಲಿ ಈ ಒಂದು ಸುಂದರವಾಗಿರುವಂಥ ಟೆಂಪಲ್. ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಈ ಮಳೆಗಾಲದಲ್ಲಿ ನೀರಿಂದ ತುಂಬಿರುತ್ತೆ ಈ ಕೆರೆ. ಹಾಗಾಗಿ ನೀವು ಆವಾಗ ಹೋಗಬೇಕು ಅಂದರೆ ಒಂದು ಸಣ್ಣ ದೋಣಿಯ ಮುಖಾಂತರನೇ ಹೋಗಬೇಕು. ಅದೇ ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ನೀರು ಇರೋದಿಲ್ಲ, ಆವಾಗ ಬರಿಗಾಲಲ್ಲೇ ನಡ್ಕೊಂಡು ಹೋಗಬಹುದು. ಇಲ್ಲಿ ಟೆಂಪಲ್ ಮುಂದೆನೆ ದೊಡ್ಡ ಕೆರೆ ಇದೆ, ಅಲ್ಲೆಲ್ಲ ಒಂದು ರಾಶಿ ಫಿಶ್ ಇದೆ. ಇಲ್ಲಿ ಸಣ್ಣ ಸಣ್ಣದು ಈ ಥರ ಹುರುಳಿ ಅಥವಾ ಅಕ್ಕಿ ಏನಾದರೂ ಹಾಕಿ ಕುತ್ಕೋಬಹುದು ಕೆಳಗಡೆ ಕಾಲಿಗೆ ಹಾಕಿದ್ರೆ ಎಲ್ಲ ಬರುತ್ತೆ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಎಷ್ಟು ಫಿಶ್ ಇದೆ ಅಂದರೆ ಎಷ್ಟಿದೆ ಅಲ್ಲ ರೇಂಜ್ ನೋಡ್ರಿ. ಏನ್ ಅವಾಗಿಂದ ಹಾಕೋದ್ರಲ್ಲಿದೆ, ನಾವು ಕೆಳಗೆ ಕಾಲಿಡು ಅಂದ್ರೆ ಇಡ್ತಾ ಇಲ್ಲ. ಅಮ್ಮ ಅಂತೂ ಇಲ್ಲಿ ಸ್ಪಾ ಮಾಡ್ಕೊಂಡು ಕೂತಿದ್ದಾರೆ. ಫಿಶ್ ಸ್ಪಾ ಆಗ್ತಾ ಇದೆ ಇಲ್ಲಿ ಅಲ್ಲ ರೇಂಜ್. ಚಂದಾಗತ್ತಮ್ಮ? ಚಂದಾಗತ್ತ ಕಾಲಿಗೆ ಫಿಶ್ ಸ್ಪಾ? ನಮಗೆ ಕಾಲು ನೋವು ಕಂಟು ನೋವೆಲ್ಲ ಇದ್ರೆ ಭಾರಿ ಒಳ್ಳೇದಾಗ್ತದೆ ಅಲ್ವಾ? ದೇವರ ಮೀನಿದು, ದೇವರ ಮೀನು, ದೇವರ ಮಹಿಮೆ. ಇದನ್ನ ನೀವು ಮುಂಗಾರು ಮಳೆ 2 ಶೂಟಿಂಗಲ್ಲಿ ನೋಡಿದ್ದೀರಿ. ಈ ಮೂವಿಯಲ್ಲಿ ಗಣೇಶ್ ಎಲ್ಲ ಇಲ್ಲಿ ಬಂದು ಕೂತಿರ್ತಾನೆ, ಹೀರೋಯಿನ್ ಕೂಡ ಇದೇ ಸ್ಟೆಪ್ಸಲ್ಲಿ ಬಂದು ಕೂತಿರ್ತಾಳೆ. ಸೊ ಇವಾಗ ಅದೆಲ್ಲ ಮೂವಿಯೆಲ್ಲ ಆದಮೇಲೆ ಇಲ್ಲಿ ಜನಗಳ ಒಂದು ಇದು ವಿಸಿಟಿಂಗ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಸುತ್ತ ಒಂದು ಹಸಿರಿಂದ ಕಂಗೊಳಿಸ್ತಾ ಇರುವಂಥ ಪ್ರಕೃತಿ, ಅದ್ರ ಮಧ್ಯದಲ್ಲಿ ಈ ಒಂದು ಟೆಂಪಲ್ ಒಂಥರ ಡಿವೈನ್ ಫೀಲ್ ಬರುತ್ತೆ. ತುಂಬ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನೀವು ಕಾರ್ಕಳ ಕಡೆ ಯಾವತ್ತಾದರೂ ಬಂದಾಗ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ, ನಿಮಗೂ ಖಂಡಿತ ಖುಷಿ ಆಗುತ್ತೆ.
ನೆಲ್ಲಿಕಾರ್ ಅಂತ ಒಂದು ಪ್ಲೇಸು. ಇಲ್ಲೂ ಆ್ಯಕ್ಚುಲಿ ನಮ್ದೊಂದು ಮನೆ ಇದೆ, ಬಟ್ ಅದು ಇವಾಗ ಖಾಲಿ ಇದೆ, ಯಾರೂ ಇಲ್ಲ ಅದರಲ್ಲಿ. ಆ್ಯಂಡ್ ಇದು ಇಲ್ಲಿ ಹಿಂದ್ಗಡೆ ಇವಾಗ ನಾನು ತೋರಿಸಿದ ಮನೆ ಎಲ್ಲ ನಿಮ್ಗೆ ಯಾರಿಗಾದ್ರೂ ಪರಿಚಯ ಇರ್ಬೋದು. ಪಂಚರಂಗಿ ಮೂವಿ ನೋಡಿರೋರು ಯಾರಾದರೂ ಇದ್ದರೆ ಆ ಮೂವಿಯಲ್ಲಿ ಯೂಸ್ ಮಾಡಿರೋಂಥ ಮನೆ ಅದು. ಪಂಚರಂಗಿಯಲ್ಲಿ ದಿಗಂತ್, ನಿಧಿ ಸುಬ್ಬಯ್ಯ ಎಲ್ಲ ಯೂಸ್ ಮಾಡಿರೋ ಈ ಮನೆ ಇದು. ಇದೇ ಮನೆಯಲ್ಲಿ ಶೂಟಿಂಗ್ ಆಗಿರೋದು. ಪಂಚರಂಗಿಯಲ್ಲಿ ಆ್ಯಕ್ಚುಲಿ ಅವ್ರು ಹೆಂಗೆ ತೋರಿಸಿದ್ರು ಅಂದರೆ ಆ ಮನೆ ಹಿಂದ್ಗಡೆ ಬೀಚ್ ಎಲ್ಲ ಇರೋ ಥರ ತೋರಿಸಿದ್ರು. ಬಟ್ ಆ್ಯಕ್ಚುಲಿ ಅದು ಲೊಕೇಶನ್ ಅವ್ರು ಫೇಕ್ ಮಾಡಿದ್ದಾರೆ. ಅದು ಬೀಚ್ ಇದ್ದಿದ್ದು ಯಾವುದೋ ಬೀಚು, ಯಾವುದೋ ಮಂಗಳೂರು ಕಡೆ ಇರೋ ಬೀಚು. ಇದು ನೆಲ್ಲಿಕಾರು ಅನ್ನೋಂಥ ಜಾಗದಲ್ಲಿರೋ ಮನೆ ಅದು. ಅಲ್ಲಿ ಶೂಟಿಂಗ್ ಮಾಡಿ ಬೀಚನ್ನು ಯಾವುದೋ ತೋರಿಸಿದ್ರು. ತುಂಬ ಆ ಥರ ಚೀಟ್ ಮಾಡ್ತಾರೆ ಲೊಕೇಶನ್ಸ್ ಎಲ್ಲ. ಕಾರ್ಕಳ ಡಿಸ್ಟ್ರಿಕ್ಟಲ್ಲಿದೆ ಇದು. ಗುರುವಾಯನಕೆರೆ ಅಂದರೆ ಬೆಳ್ತಂಗಡಿಯಿಂದ ಕಾರ್ಕಳ ಹೋಗೋ ರೂಟಲ್ಲಿ ಸಿಗುತ್ತೆ ನೆಲ್ಲಿಕಾರ ಅನ್ನೋಂಥ ಒಂದು ಜಾಗ. ಇಲ್ಲಿ ಇರೋದು ನಮ್ಮ ಮನೆ. ಯಾರ ಮನೆ ರೀ ಅನ್ಸಿದ್ದು? ಪುತ್ತೂರಜ್ಜಿ ಮನೆ ಅಲ್ಲ? ಅಲ್ಲಿ ಪುತ್ತೂರಲ್ಲಿರೋದು ಇನ್ನೊಂದು ಮನೆ ಅಲ್ಲ? ಇಲ್ಲಿನೂ ಒಂದಿರಲಿ, ಊರಲ್ಲಿ ಒಂದಿರಲಿ ಅಂತ ಮಾಡಿಟ್ಟಿರೋದು. ಚೆನ್ನಾಗಿರುತ್ತಲ್ಲ ಅಂತ. ದಿಗಂತು ಮತ್ತು ಪವನ್ ಕುಮಾರ್ ಅವರೆಲ್ಲ ಹುಡುಗಿ ನೋಡೋಕ್ಕೆ ಅಂತ ಬರೋದು ಈ ಮನೆಗೆ. ನಿಧಿ ಸುಬ್ಬಯ್ಯ ಮತ್ತು ಇನ್ನೊಬ್ರು ಅವ್ರ ಹೀರೋಯಿನ್ ಯಾರೋ ನನಗೆ ಹೆಸರು ನೆನಪಿಲ್ಲ. ಸೊ ಅವರು ಮತ್ತೆ ಎಲ್ಲ ಸುಮಾರು ಜನ ಇರ್ತಾರೆ. ಒಳ್ಳೆ ಸೂಪರ್ ಸೀನ್ ಅದು. ಸತೀಶ್ ನೀನಾಸಂ ಎಲ್ಲ ಇದ್ದಾರೆ. ಅದೆಲ್ಲ ಒಂಥರ ತುಂಬ ಚೆನ್ನಾಗಿದೆ. ನೋಡಿರೋರಿಗೆ ಗೊತ್ತಿರುತ್ತೆ. ಪಂಚರಂಗಿ ಎಷ್ಟು ಫೇವ್ರೇಟ್ ಮೂವಿ ಇತ್ತು ನನಗೂ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ನಮ್ಮ ಮನೆಯಲ್ಲೂ ಆ್ಯಕ್ಚುಲಿ ಅವರು ಶೂಟಿಂಗ್ ಅವರೆಲ್ಲ ಒಂದು ಸ್ವಲ್ಪ ದಿನ ಇರ್ತಾಯಿದ್ರು. ಕೆಲವ್ರಿಗೆಲ್ಲ ಕೊಟ್ಟಿದ್ರು. ಅವಾಗ ನಮ್ಮದು ಮನೆ ಖಾಲಿ ಇತ್ತು ಇಲ್ಲಿ. ಸೊ ಅವ್ರಿಗೆಲ್ಲ ಕೊಟ್ಟಿದ್ವಿ ನಾವು ಶೂಟಿಂಗ್ಗೆ ಅಂತ. ಸೊ ಇಲ್ಲೇ ತುಂಬ ದಿನ ಇಲ್ಲ ಇದ್ದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲೆಲ್ಲ ಇದು ದೊಡ್ಡ ಒಂದು ಅಶ್ವತ್ಥ ಮರ ಇದೆ ಇಲ್ಲಿ ಎದುರುಗಡೆ ನೋಡ್ತಾ ಇದ್ರೆ. ಅದೆಲ್ಲ ಅಲ್ಲಿ ಟೆಂಪಲಲ್ಲಿ ಜಾತ್ರೆ ಆದಾಗೆಲ್ಲ ಅಲ್ಲೆಲ್ಲ ದೇವರೆಲ್ಲ ಬರ್ತಾರೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಜಾತ್ರೆ ಆಗಿರೋ ಟೈಮಲ್ಲಿ. ಸೊ ಇದೆಲ್ಲ ಈ ಲೊಕೇಶನ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಮೂವಿ ನೋಡಿದ್ರೆ ಈಗ ನಾನು ಪ್ಲೇಸ್ ತೋರಿಸಿರೋದು ನೀವು ರಿಲೇಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ನೀವು ಏನಾದರೂ ಹೋಗಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಹೋಗಿ. ಅಥವಾ ನೀವು ಆಲ್ರೆಡಿ ಹೋಗಿದ್ದೀರಾ ಅಂದರೆ ಅದನ್ನು ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ಇದೊಂದು ಪುಟ್ಟ ವಿಡಿಯೋ ಆಗಿತ್ತು ಇವತ್ತಿಂದು. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಎಲ್ಲರೂ ಖುಷಿಯಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್.